ಕುಡ್ಲ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ವತಿಯಿಂದ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಸಚಿವರು ಶ್ರೀ ಸಿ.ಟಿ. ರವಿಯರನ ಮಾರ್ಗದರ್ಶನದ 100 ಜನ ಅರ್ಹ ಕವಿ ಸಾಹಿತಿ ಕಲಾವಿದರ ಕುಟುಂಬಕ್ಕೆ ತಲಾ 1,300 ರೂಪಾಯಿ ಮೌಲ್ಯದ ಅಗತ್ಯ ಆಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು. ದಿನಬಳಕೆ ಸಾಮಗ್ರಿಗಳನ್ನು ವಿತರಣೆ ಮಾಡಿದ ಪಾತೆರ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರ್ಲು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮುತಾಲಿಕೆಡು ಸಾಮಾಜಿಕ ಅಂತರನ ಕಾತೊಂದು ಅರ್ಹ ಕವಿ ಕಲಾವಿದರಿಗೆ ಅಗತ್ಯ ವಸ್ತುಗಳನ್ನು ವಿತರಣೆ ಮಲ್ಪುನಿ ಇಲ್ಲಡೆ ಮುಟ್ಟಾವನಿ ಬಾರಿ ಎಡ್ಡೆ ಬೇಲೆ ಪಂಡದು ಮೆಚ್ಚುಗೆದ ಪಾತೆರ ಪಂಡಿರ ನಾನು ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರನ್ನ ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಮಂತ್ರಿಗಳನ್ನು ನಾನು ಅಭಿನಂದನೆ ಮಾಡ್ತೇನೆ. ನಮ್ಮ ಎಲ್ಲ ನಿಗಮಗಳು ಮತ್ತು ಮಂಡಳಿಗಳು ಕೂಡ ಅವರವರ ವ್ಯಾಪ್ತಿಯಲ್ಲಿ ಬರುವಂಥ ಸ್ವಲ್ಪ ಆರ್ಥಿಕವಾಗಿ ಕಷ್ಟದಲ್ಲಿರುವವರಿಗೆ ಸರ್ಕಾರದ ಮೂಲಗಳಿಂದ ಏನೇನು ಸಹಾಯಗಳನ್ನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತೇವೆ. ಬ್ಯಾರಿ ಸಾಹಿತ್ಯ ಅಕಾಡೆಮಿಯವರು ಮಾಡಿರುವಂಥ ಈ ಯೋಚನೆಯನ್ನು ಇತರೆಲ್ಲ ನಿಗಮ ಮಂಡಳಿಗೆ ವಿಸ್ತರಣೆ ಮಾಡೋದ್ರ ಮೂಲಕ ಒಂದಷ್ಟು ಆರ್ಥಿಕ ಶಕ್ತಿ ಇಲ್ಲದವರಿಗೆ ಇಂಥ ಅಕ್ಕಿ ಮತ್ತಿತರ ಸಾಮಗ್ರಿಗಳನ್ನು ಕೊಡುವ ಮೂಲಕ ಅವರಿಗೆ ಸ್ವಲ್ಪ ಶಕ್ತಿ ತುಂಬಬೇಕು ಅಂತ ನಮ್ಮ ಸರ್ಕಾರದ ಮನಸ್ಸೊಳಗಿದೆ. ಅದರೊಂದು ಭಾಗವಾಗಿ ಇವತ್ತು ಬ್ಯಾರಿ ಸಾಹಿತ್ಯ ಅಕಾಡೆಮಿಯವರು ಈ ಕೆಲಸ ಮಾಡಿದ್ದಾರೆ. ನಾನು ಒಂದೇ ಒಂದು ವಿನಂತಿ ಮಾಡೋದೇನು ಅಂತ ಹೇಳಿದ್ರೆ, ಈ ಕರೋನಾದ ಸಮಸ್ಯೆಯಿಂದಾಗಿ ಜನರೆಲ್ಲರೂ ಆತಂಕಿತರಾಗಿರುವಾಗ ಯಾರಿಗೆ ಬಡವರಿಗೆ ಇಂಥ ಕಿಟ್ಗಳು ತಲುಪಬೇಕು, ಅವರಿಗೆ ತಲುಪೋದ್ರ ಮೂಲಕ ಇದು ಸದುಪಯೋಗ ಆಗಬೇಕು. ಯಾರಿಗೆ ಶಕ್ತಿ ಇದೆ ಅವರು ಇದಕ್ಕೋಸ್ಕರ ಕಾದು ಕೊಡುವಂಥ ಪರಿಸ್ಥಿತಿ ಅಷ್ಟೇನು ಗೌರವ ತರುವುದಿಲ್ಲ. ಆ ಕಾರಣಕ್ಕೆ ಯಾರು ತುಂಬ ಕಷ್ಟದಲ್ಲಿದ್ದಾರೆ, ಯಾರು ಊಟಕ್ಕೆ ಕಷ್ಟಪಡುವಂಥ ವ್ಯವಸ್ಥೆಗಳಿದೆ ಅಂಥವ್ರಿಗೆ ಇದು ಸದುಪಯೋಗ ಆಗಬೇಕು ಅನ್ನೋ ನಮ್ಮೆಲ್ಲರ ಯೋಚನೆ. ಅದಕ್ಕೋಸ್ಕರ ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅಂತ ಕಲಾವಿದರನ್ನ ಅಂತ ಗೊಂದಲದಲ್ಲಿರುವುದು ಅನ್ನ ಹುಡುಕಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಮೀನಾಕ್ಷಿ ಶಾಂತಿಗೌಡು ಕಿಟ್ ವಿತರಣೆ ಮಾಡಿದ ಒಂಜಿ ಕುಟುಂಬಗೂ 1 ತಿಂಗಳಿಗೂ ಆಪನಾತ್ ಎಡ್ಡೆ ಮೌಲ್ಯದ ಸಾಮಗ್ರಿಗಳನ್ನು ಕೊರ್ಪು ನಾವು ಅಭಿನಂದನದ ವಿಷಯ ಪಡೆದು ಮೆಚ್ಚುಗೆದ ಪಾತ್ರ ಪಂಡಿರು. ಎಷ್ಟೋ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಅಂಥವರಲ್ಲಿ ಕಡು ಬಡತನದಿಂದ ಕೂಡಿದ ಅವರನ್ನು ಗುರುತಿಸಿ ಇವತ್ತು ಸಾಹಿತ್ಯ ಅಕಾಡೆಮಿ ಬ್ಯಾರಿ ಅಕಾಡೆಮಿ ವತಿಯಿಂದ ಸಾಹಿತ್ಯ ಅಕಾಡೆಮಿ ಬೇರೆ ಬೇರೆ ಕಲೆಗಳನ್ನು ಹೊಂದಿದ್ದಂಥ ಅವರಿಗೆ ಇವತ್ತು ಒಂದು ಕಿಟ್ಟು ವಿತರಣಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಬ್ಯಾರಿ ಅಕಾಡೆಮಿದಾಗಲೂ ಎಡ್ಡೆ ಜನಪರ ಸೇವೆ ಮಲ್ತೊಂದು ಪಂಡದು ಕುಡ್ಲ ಮೇಯರ್ ಶ್ರೀ ದಿವಾಕರ್ ಪಾಂಡೇಶ್ವರ ತಿರುಪಾಯರು. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯವರು ಕಲಾವಿದರಿಗೆ ಕಡು ಬಡತನದ ಕಲಾವಿದರಿಗೆ ಈ ಒಂದು ಕಿಟ್ ಕೊಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿಜವಾಗಿಯೂ ಇದು ಶ್ಲಾಘನೀಯ ಕೆಲಸ. ಇವರು ಯಾರಿಗೆ ಭಾರಿ ಕಷ್ಟದಲ್ಲಿದ್ದಾರೆ ಅವರಿಗೆ ತಲುಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಒಳ್ಳೆಯದಾಗಲಿ ಮತ್ತು ಈ ಕಾರ್ಯ ಇವರು ಮುಂದುವರಿಸಿ ಈಗ 100 ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಇದನ್ನು ಇವರು ಮುಂದುವರಿಸಲಿ ಅಂತ ಈ ಮೂಲಕ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಸಂಘಟಿಸಾದು ಗುರ್ಕಾರ್ನ ವೇಸೊಂದು ಪಾತೆರ್ನ ಅಕಾಡೆಮಿಯ ಅಧ್ಯಕ್ಷರು ಶ್ರೀ ರಹೀಂ ಒಚ್ಚಲ್ ಇತ್ತ ಲಾಕ್ಡೌನ್ ದಾತ್ರ ಕಲಾವಿದರಿಗೆ ಒವ್ವೆ ಆದಾಯ ಇಚ್ಚಿ ಸಾಂಸ್ಕೃತಿಕ ಲೋಕದ ಕಲಾವಿದರಿಗೆ ಸ್ವಾಭಿಮಾನವಲ್ಲ ಅಂಚಾದು ಅಂಚಿತ್ತಿ ಅರ್ಹರಿಗೆ ದಿನಬಳಕೆ ಸಾಮಗ್ರಿ ವಿತರಣೆ ಮಾಡಿದ ಪಂಡ ತೆರಿಪಾಯರು. ಸಚಿವರಾದಂತಹ ಸನ್ಮಾನ್ಯ ಸಿ.ಟಿ. ರವಿಯವರ ಒಂದು ಸೂಚನೆ ಏನಿದೆ ಅಂತ ಹೇಳಿದರೆ, ಈ ಸಂದರ್ಭದಲ್ಲಿ ಯಾರೆಲ್ಲ ಆಯಾ ಅಕಾಡೆಮಿಗಳ ವ್ಯಾಪ್ತಿಗೆ ಬರತಕ್ಕಂಥ ಕಲಾವಿದರಿದ್ದಾರೆ, ಗಾಯಕರಿದ್ದಾರೆ, ಆಮೇಲೆ ನಟರು ಇದ್ದಾರೆ, ಸಾಂಸ್ಕೃತಿಕ ಲೋಕದಲ್ಲಿ ದುಡಿಯುವವರಿದ್ದಾರೆ, ಅಂಥವರ ಮನೆಗಳನ್ನು ಗುರುತಿಸಿಕೊಂಡು ಅವರ ಮನೆಗಳಿಗೆ ಹೋಗಿ ಈ ಆಹಾರ ಕಿಟ್ಗಳನ್ನು ವಿತರಿಸುವ ಮೂಲಕ ನಾವೇನಾದರೂ ನೆರವಾಗಬೇಕು ಅಂತ. ಯಾಕಂತ ಹೇಳಿದರೆ ಆ ಕಲಾವಿದರು ಸಂತೋಷವಾಗಿದ್ದರೆ ಮಾತ್ರ ಕಲೆ ಸಾಹಿತ್ಯ ಸಂಸ್ಕೃತಿ ಕೂಡ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಅಕಾಡೆಮಿ ರಿಜಿಸ್ಟ್ರಾರ್ ಪೂರ್ಣಿಮಾ, ಸದಸ್ಯರು ಅಬ್ದುಲ್ ರಜಾಕ್ ಸಾಲ್ಮರ, ಮುರಳಿರಾಜ್, ರೂಪೇಶ್, ಸಾಮಾಜಿಕ ಸಂಘಟನೆಯ ಕಾರ್ಯಕರ್ತರು ರಾಶ್ ಬ್ಯಾರಿ, ಮುನ್ನಾ ಕಮ್ಮರಡಿ, ಸಿದ್ದಿಕ್ ಮಂಜೇಶ್ವರ, ಫಾರೂಕ್ ಆತೂರು, ಇಮ್ರಾನ್ ಉಪ್ಪಿನಂಗಡಿ, ಖಾಲಿದ್ ನಂದಾವರ, ಅಜೀಜ್ ಲೊರಟೋ ಪದವ್ ಈ ಪೊರ್ತೋಟು ಗೇತಿರು.